ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಇತ ವಾರ್ತೆ ದೇವರ ದಕ್ಷಿಣ ಕನ್ನಡ ಜಿಲ್ಲಾ ಸ್ಥಳೀಯ ಸಂಸ್ಥೆಲಿರ್ದು ವಿಧಾನ ಪರಿಷತ್ತದ ಒಂಜಿ ಸ್ಥಾನಗೂ ಸೋಮವಾರ ಓಟು ನಡೆತಂಡ ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಉಡುಪಿ ಜಿಲ್ಲೆದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಬ್ರಿಜೇಶ್ ಚೌಟ ಕುಡ್ಲ ಮಹಾನಗರ ಪಾಲಿಕೆಡ್ ಓಟ್ ಪಾಡಿಯರು. ಉಡುಪಿ ಸಿಡ್ದ ದಕ್ಷಿಣ ಕನ್ನಡ ಜಿಲ್ಲೆದ ಸ್ಥಳೀಯ ಸಂಸ್ಥೆಲಿರ್ದು ರಾಜ್ಯ ವಿಧಾನ ಪರಿಷತ್ತದ ಒಂಜಿ ಸ್ಥಾನಗೂ ಸೋಮವಾರ ಓಟು ನಡೆತಂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಉಡುಪಿ ಜಿಲ್ಲೆದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಓಟು ಪಾಡಿಯರು. ವಿಧಾನ ಪರಿಷತ್ ಸದಸ್ಯರ ಕೋಟ ಶ್ರೀನಿವಾಸ ಪೂಜಾರಿ ಲೋಕಸಭಾ ಓಟು ಗೊತ್ತದು ಗೆದ್ದು ನಡೆದವರ ಈ ಕ್ಷೇತ್ರ ಖಾಲಿ ಬಿಡ್ದಿತ್ತಂಡ ಉಡುಪಿ ಸಿಡ್ದ ದಕ್ಷಿಣ ಕನ್ನಡ ಜಿಲ್ಲೆದ ಗ್ರಾಮ ಪಂಚಾಯತ್ ಸದಸ್ಯರ ಶಾಸಕರ ಬಕ ಲೋಕಸಭಾ ಸದಸ್ಯರಿಗೆ ಈ ಓಟು ನಡೆತಂಡ ಕುಡ್ಲದ ಲೋಕಸಭಾ ಸದಸ್ಯರ ಬ್ರಿಜೇಶ್ ಚೌಟ ಕುಡ್ಲ ಮಹಾನಗರ ಪಾಲಿಕೆಡು ಓಟ್ ಪಾಡಿಯರ. ಒಟ್ಟು 632 ಜನಪ್ರತಿನಿಧಿಗಳಿಗೆ ಓಟ್ ಇತ್ತಂಡ ಕುಡ್ಲ ಮಹಾನಗರ ಪಾಲಿಕೆಡ್ ಪಾಲಿಕೆ ಸದಸ್ಯರು ಶಾಸಕರ ಬಕ ಲೋಕಸಭಾ ಸದಸ್ಯರು ಓಟ್ ಪಾಡಿಯರ. ಪುತ್ತೂರು ಪಂಚಾಯತ್ ಸದಸ್ಯರು ಓಟ್ ಪಾಡ್ದಿಯರ. ಉಡುಪಿಡು ಕಾರ್ಲ ಕ್ಷೇತ್ರದ ಶಾಸಕರು ವಿ ಸುನಿಲ್ ಕುಮಾರ್ ಓಟ್ ಪಾಡಿಯರು. ಉಡುಪಿ ಶಾಸಕರು ಯಶಪಾಲ ಎ ಸುವರ್ಣ ಉಡುಪಿ ನಗರಸಭೆತ ಮಾತಾ ಬಿಜೆಪಿ ನಗರಸಭಾ ಸದಸ್ಯರನ್ನ ಒಟ್ಟು ಸೇರಿದು ಓಟು ಪಾಡಿಯರು. எங்களுக்கு பார்த்துட்டு ಕುಡ್ಲದ ನಂತೂರದ ಬಜ್ಜೋಡಿ ಕೈತಲ್ ಐತಾರ ಬೈಯಗ ಸ್ಕೂಟರ್ಗೆ ಲಾರಿ ಗುದ್ದದು ಸ್ಕೂಟರ್ ಬಿಡೋ ನಿತ್ತಿನ ಕೋಡಿಕಾಲ್ದ ಕ್ರಿಸ್ಟಿ ಕ್ರಾಸ್ತಾ ಪನ್ಪನ ಜವಂದಿ ಜೀವಕಳುವನ್ನ ಬೇಜಾರ್ದ ಸಂಗತಿ ನಡೆದಡ. ಅರೆಗೆ 27 ವರ್ಷ ಪ್ರಾಯ ಆದಿತ್ತಡ. ಕುಡ್ಲದ ಕಂಕನಾಡಿ ಖಾಸಗಿ ಆಸ್ಪತ್ರೆಡ್ ಬೇಲೆಡಿತ್ತಿನ ಕೋಡಿಕಲ್ದ ಕ್ರಿಸ್ಟಿ ಕ್ರಾಸ್ತಾ ಪನ್ಪನ ಜವಂದಿ ಐತಾರ ಬೈಯಗ ತಿಡ್ದೇರ. ಅರೆಗೆ 27 ವರ್ಷ ಪ್ರಾಯ ಆದಿತ್ತಡ. ಐತಾರ ಬೈಯಗ ಕ್ರಿಸ್ಟಿ ಕ್ರಾಸ್ತಾ ಆಸ್ಪತ್ರೆದಂಚೆ ಸ್ಕೂಟರ್ ಪೋಂದಿತ್ತೆರ ನಂತೂರು ಸರ್ಕಲ್ ಕೈತಲ್ದ ಬಜ್ಜೋಡಿಡ ಅರೆನ ಸ್ಕೂಟರ್ಗೆ ಕೇರಳದಂಚೆ ಪೋಪನ ಮೀನು ಸಾಗವಂದಿತ್ತಿನ ಲಾರಿ ಗುದ್ದುದುಂಡು ಕ್ರಿಸ್ಟಿ ಕ್ರಾಸ್ತಾ ಜಾಗೆಡೆ ತಿಡ್ದೆರಂದ ತಿರುತು ಬೈತಂಡ ಕದ್ರ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೆರ. ಕ್ರಿಸ್ಟಿ ಕ್ರಾಸ್ತರಿಗೆ ಮದುವೆಗೆ ನಿಶ್ಚಯ ಆದಿತ್ತಂಡ ನವೆಂಬರ್ 23 ಮದಿಮೆಯರ ದಿನದಿತ್ತಂದ ತಿರಿದು ಬೈತಂಡ. ಯಕ್ಷಗಾನ ರಂಗದ ಪುದರ್ಪೋಯಿ ಹಾಸ್ಯ ಕಲಾವಿದರ ಬಂಟ್ವಾಳ ಜಯರಾಮ ಆಚಾರ್ಯರ ಸೋಮವಾರ ಕಾಂಡ ಬೆಂಗಳೂರು ತೀರಿಯರ. ಅರೆಗೆ 57 ವರ್ಷ ಪ್ರಾಯ ಆದಿತ್ತಂಡ. ಬೇತೆ ಬೇತೆ ಆಟದ ಮೇಳಲೆಡ್ ಆಟದ ಅಭಿಮಾನಿಯಂತೆಲಿಪಾದ ಆಟದ ಪ್ರಸಂಗ ರೈಸರೆ ಮಲ್ಲ ಕಾರಣಾದಿತ್ಯನಾರ್ ಬಂಟ್ವಾಳ ಜಯರಾಮ ಆಚಾರ್ಯರ ಸೋಮವಾರ ಪುಲ್ಯಕಾಂಡ ದೇವ್ಯರ್ನ ಪಾದ ಸೇರಿಯರ. ಅರೆಗ 57 ವರ್ಷ ಆದಿತ್ತಂಡ. ಕಲಾವಿದರ ಚಂದ್ರಶೇಖರ ಧರ್ಮಸ್ಥಳ ಬೆಂಗಳೂರು ಆಟ ಆಟಣೆ ಮಲ್ದದಿತ್ತದ ಐಟು ವೇಸಪಾಡಿಯರ ಎತ್ತಿನ ಜಯರಾಮ ಆಚಾರ್ಯರು ಬೆಂಗಳೂರಿಗೂ ಪೋದಿತ್ಯರ. ಸೋಮವಾರ ಪುಲ್ಯಕಾಂಡರೆಗೆ ಜೋರ್ದ ಹೃದಯಘಾತ ಆತಂಡ. ಒಟ್ಟಿಗಿತ್ತಿನ ಕಲಾವಿದರು ತುರ್ತುಡರೇನು ಆಸ್ಪತ್ರೆ ಕೊನುಡಲ ಅವಳು ಆಚಾರ್ಯರು ತಿಳಿದ
ಮಲ್ದೇರು 1957 ಇಟ್ಟುಬಿಟ್ಟು ದಿನ ಜಯರಾಮ ಆಚಾರ್ಯರ ನಾಮ್ಯರು ಬಂಟ್ವಾಳ ಗಣಪತಿ ಆಚಾರ್ಯರು ಬೇತೆ ಬೇತೆ ಮೇಳಲಿಡು ಹಾಸ್ಯ ಕಲಾವಿದರಾದಿತ್ಯರು ಅಂಚನೆ ಮಗೆಲ ತಾಳಮದ್ದಲೆತು ಒಂದು ಬುಲೆಯರು ಅಮ್ಮಿರ್ನ ಒಟ್ಟುಗ ಆಟದಡಿಪೋದು ಆಟ ತೂದೆ ಯಕ್ಷಗಾನ ಕಲ್ಪನೆ ದುಂಬೆ ಕೆಲವು ಮೇಳಲಿಡು ವೇಷ ಪಾಡ್ತಿತ್ತರು ಐಡ್ದು ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಲಿತಾ ಕೇಂದ್ರಡು ಪಡ್ರೆ ಚಂದ್ರ ಹಿಡ್ದು ಆಟ ಕಲ್ತೆರು ಅರೆ ನಂಚನೆ ಎತ್ತದ ಪುದರ್ ಪೊಯ್ ಪಾಕು ಜನ ಕಲಾವಿದರು ಅರೆನ ಒಟ್ಟುಗು ಕಲ್ತಿನ ಕ್ಲಾದುಲ್ಲೆರು ಬಂಟ್ವಾಳ ಜಯರಾಮ ಆಚಾರ್ಯರು ಅಗತಿನೇಕ ಪಾಕ ಜನ ಕಲಾವಿದರು ಅಭಿಮಾನಿಲು ಯಕ್ಷಗಾನ ಸಂಘಟಕರು ಬೇಜಾರು ತೆರಿಪಾದರು ಕುಡ್ಲದ ಕಡಬದ್ವಯ ಸಂಸ್ಮರಣ ಸಮಿತಿ ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ಕಡಬದ್ವಯ ನೆಂಪುದ ಲೇಸನ ಅಕ್ಟೋಬರ್ 27 ಅಟ್ಟಣೆ ಮಲ್ತದಿತ್ತದು ಆನೆಗೊಂದಿ ಸರಸ್ವತಿ ಪೀಠ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿರಿದ್ದದು ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಕಡಬ ನಿಂಪುದ ಪ್ರಶಸ್ತಿ ಕೊರಿಯರೆ ಸಜ್ಜಾದಿತ್ಯರು ಕುಡ್ಲಡ್ದು ಕೇರಳಗು ಪೋಪುನ ರೈಲು ಪಟ್ಟಿಡು ಉಳ್ಳಾಲ ರೈಲ್ ಆಫೀಸ್ ಕೈತಲು ಜಲ್ಲಿಕಲ್ಲು ದೊರೆತಿದಿನ ಸಂಗತಿ ನಡೆತದುಂಡು ರೈಲು ಆ ಜಾಗೆ ಕಡಪನಾಗ ಭಾರಿ ಸ್ವರ ಕೇಂಡಿ ನೀಡ್ದವರ ಪೋದುತುನಾಗ ಈ ಸಂಗತಿ ತೆರೆದು ಬೈದಂಡು ಉಳ್ಳಾಲ ರೈಲ್ ಆಫೀಸ್ ಕೈತಲು ರೈಲು ಪಟ್ಟಿಗೆ ಜಲ್ಲಿಕಲ್ಲು ದೊರೆತ ದಿನ ಸಂಗತಿ ಶನಿವಾರ ರಾತ್ರಿ ನಡೆತದಂಡು ಕೇರಳಕ್ಕೂ ರೈಲು ಸಂಚಾರ ಮಲ್ಪನಾಗ ಭಾರಿ ಸ್ವರ ಕೇಂದು ಜಾಗೆಗೆ ಪೋದು ಪಿಂದೊನ್ನಾಗ ಈ ಸಂಗತಿ ಗೊತ್ತಾತಂಡು ಒಂತೆ ಪೊರ್ತುಡೆ ಬೊಕ್ಕುಂಜಿ ರೈಲು ಪೋನಗಲ ಅವೇ ನಮೂನೆಡು ಸ್ವರ ಕೇಂದು ಬೈದಂಡು ಸುತ್ತಮುತ್ತದ ಜನಕ್ಕಲು ಸ್ವರ ಕೇಂದು ಪಾರ್ ಬೈದರು ಭೂಮಿ ಅದರ್ನ ಅಂದು ಕೆಲವು ಜನ ಎನ್ನಂಡ ನನ್ನ ಕೆಲವು ಜನ ರೈಲು ಪಟ್ಟಿಡು ಸ್ವರಕ್ಕೆ ನೀಡಿದವರ ರೈಲು ಪಟ್ಟಿ ತುವರೆ ಪೋತಿರು ಸಂಗತಿ ಗೊತ್ತಾದ ರೈಲು ಪೊಲೀಸರಿಗೆ ಬೊಕ್ಕ ಉಳ್ಳಾಲ ಪೊಲೀಸರಿಗೆ ಮಾಹಿತಿ ಕೊಡ್ತೀರ ಏರೋದಾನ ಉದ್ದೇಶದಿ ಒಂದೇ ಜಲ್ಲಿ ದೊರೆತದ ದುಪ್ಪಡೊಂದು ಸಂಶಯ ಉಂಡಾತಂಡ ಇಂಚಿಪದ ದಿನಕ್ಲೆಡ ಅವಲವಲು ರೈಲು ಮಗರ್ನ ನಡ್ತೊಂದಿತ್ತದ ಒಂದುಲ ಅವ್ಯ ಒಂಜಿ ಪ್ರಯತ್ನ ಆದಿಪ್ಪೊಂದು ಎನ್ನದಂಡ ರೈಲ್ವೆ ಪೊಲೀಸರು ತನಿಖೆ ನಡಪಾದೇರ ಮನೆ ಹತ್ತಿರ ರೈಲ್ವೆ ಟ್ರ್ಯಾಕ್ ಇದೆ. ಅದರಲ್ಲಿ 8:10ಕ್ಕೆ ಹೋದಂತ ಟ್ರೈನ್ ಅಲ್ಲಿ ಸಣ್ಣ ಶಬ್ದ ಬಂದಿದೆ. 8:20ಕ್ಕೆ ಹೋದಲ್ಲಿ ದೊಡ್ಡ ಶಬ್ದ ಬಂದಕ್ಕೆ ಮನೆ ಅಕ್ಕಪಕ್ಕದವರೆಲ್ಲ ನಾವು ಮೇಲೆ ಅಲ್ಲಿ ಹೋಗಿ ನೋಡಿದ್ದೇವೆ. ಎಲ್ಲ ರೈಲ್ವೆ ಟ್ರ್ಯಾಕ್ ಅಲ್ಲಿ ಕಲ್ಲನ್ನು ಇಟ್ಟಿದ್ರು. ಹಾಗೆ ಅದರನ್ನೆಲ್ಲ ಪುಡಿ ಪುಡಿ ಆಗಿತ್ತು. ಹಾಗಾಗಿ ನಾವು ರೈಲ್ವೆ ಇಲಾಖೆಯಲ್ಲಿ ಇರುವಂತಹ ಗೋಪಿಯಣ್ಣನವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಅವರು ರೈಲ್ವೆ ಇಲಾಖೆಗೆ ಮತ್ತೆ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಬಂದು ಪೊಲೀಸ್ ಅವರು ಮತ್ತು ರೈಲ್ವೆ ಇಲಾಖೆಯವರು ಕೂಡ ಬಂದು ಎಲ್ಲ ಚೆಕ್ ಮಾಡಿ ಫೋಟೋಗ್ರಾಫಿ ಎಲ್ಲ ತೆಗೆದು ಮಾಹಿತಿ ಎಲ್ಲ ಸಂಗ್ರಹ ಮಾಡಿ ಹೋಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸಿಸಿ ಕ್ಯಾಮೆರಾ ಹಾಕಬೇಕು. ಹಾಗೇನೆ ಬ್ರಿಡ್ಜಿನ ಅಡಿ ಭಾಗದಲ್ಲಿ ಡ್ರಗ್ಸ್ ತಗೊಳ್ಳುವಂತಹ ಮಕ್ಕಳೆಲ್ಲ ಬಂದು ಕೂತ್ಕೊಳ್ಳೋದು ತುಂಬಾ ಜನರನ್ನು ನಾವು ಓಡಿಸಿದ್ದೇವೆ. ಆದಷ್ಟು ಇನ್ನು ಮುಂದೆ ಕೂಡ ಅಂಥದ್ದು ಕೂಡ ಆಗ್ಬೋದು. ಮತ್ತೆ ಇಂಥದ್ದು ದೊಡ್ಡ ಗಂಡನ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗಾದ್ರೂ ಸಿಸಿ ಕ್ಯಾಮರಾವನ್ನು ಅಳವಡಿಸಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ಕೂತ್ಕೊಳ್ಳಿದ್ದೇನೆ ಅಲ್ಲಿ ಕೂತ್ಕೊಳ್ಳೋದು ಮನೆ ಒಂದು ಹೀಗೆ ಆಗಿದೆ. ನಾನು ಇಲ್ಲಿ ನಾನು ಒಬ್ಬಲ್ಲಿ ಇರ್ತೀನಿ. ನಾನು ಅಲ್ಲಿ ಕೂತ್ಕೊಂಡು ಟೀ ಕುಡಿದಿದ್ದೇನೆ. ಅದು 40 ವರ್ಷದ ಫಸ್ಟ್ ಆಯ್ತು. ಅನುಭವ ಆಗ್ಲಿಲ್ಲ. ಇದು ಫಸ್ಟ್ ಇವತ್ತು. ನೀವು ನೋಡಿದ್ರ? ಇಲ್ಲ ಇಲ್ಲ ಮಗ, ನಾನು ಅಲ್ಲಿ ಹೋಗ್ಲಿಲ್ಲ. ನಾನು ಒಬ್ಬಲ್ಲಿ ಇದ್ದೀಯಲ್ಲ ಮುದುಕಿ, ಇಲ್ಲಿ ಹೋಗ್ಲಿಲ್ಲ. ಯಾರು ಹೇಳಿದಾರೆ ಅಂದ್ರೆ ಇವರು ಹೋಗಿದ್ರು. ಆಕೆ ಈಗ ರಾಜು ಅವರು ಹೋಗುವಾಗ ಬಂದು ಹೇಳಿದ್ದಾರೆ ಪಟ್ಟೆಗೆ ಕಲ್ಲು ಇಟ್ಟಿದ್ದಾರೆ ಅಂತ. ಹಾಗೆ ಇದ್ರು ಅಕ್ಕ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಭಾರಿ ವ್ಯವಸ್ಥೆದ ಪೊರ್ಲುದ ಸಭಾಭವನ ಉಂಡು ಪಂಡಾವು ಬೆದ್ರಡಂದು ಕಟಪಾಡಿ ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪಂತೆರ ಶ್ರೀ ಗುರು ಮಠ ಕಾಳಿಕಾಂಬ ದೇವಸ್ಥಾನ ಬೆದ್ರಡ್ ಹೊಸ ವಿಶ್ವಕರ್ಮ ಸಭಾಭವನ ಉದಿಪನ ಮಲ್ತದ 6 ಆಶೀರ್ವಚನ ಕೊರಿಯರು. ಬೆದ್ರದ ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನಡು ಹೊಸ ವಿಶ್ವಕರ್ಮ ಸಭಾಭವನ ಕಟ್ಟತಿದ್ದದ 5 ಉದಿಪನಲ್ಲೇಸ ನಡೆತಂಡ ದುಂಬತ್ತ ವಿಶ್ವಕರ್ಮ ಯಜ್ಞ ನಡಪಾದ ಪೂರ್ಣಾಹುತಿ ಮಲ್ತದ ಮಹಾಪೂಜೆ ಕರೀತಾರ. ಹೊಸ ವಿಶ್ವಕರ್ಮ ಸಭಾಭವನ ಉದಿಪನಲ್ಲೇಸಡ ದೇವಸ್ಥಾನದ ಮುಕ್ತೇಶ್ವರರ ಶಿವರಾಮ ಆಚಾರ್ಯ ಉಳಿಯ ಮಾತ್ರೆಯಲ್ಲಿ ಎದ್ಕೊಂಡಿರ ಕಟಪಾಡಿ ಆನೆಗೊಂದಿ ಸರಸ್ವತಿ ಪೀಠ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಬೊಕ್ಕ ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ವಿಶ್ವಕರ್ಮ ಪೀಠ ಮಹಾಸಂಸ್ಥಾನದ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯರು ತೊಡರ ಬುಲ್ಪೊತ್ತಾದ ಹೊಸ ಸಭಾಭವನ ಉದಿಪನ ಮಲ್ತೆರ. ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಎಂ ಮೋಹನ್ ಆಳ್ವ ಮಲ್ಲಪಿನರಾದ ಪಾಲ್ದಿತ್ತೊಂದು ಪಾತ್ರೆಡ್ದು ಪೊರ್ಲುದ ಮನಸ್ಸು ಕಟ್ಟಿರ ಎಂಕ್ ಪ್ರೇರಣೆ ವಿಶ್ವಕರ್ಮ ಸಮಾಜದಕ್ಲು ಪರಿಶ್ರಮಟ್ಟು ಬೆಗರ ಜಪಟಾದ ಕೆಲಸ ಮಲ್ಪನ ನಿಕ್ಲೆಗೆ ಶ್ರದ್ಧೆ ತಾಳ್ಮೆ ಸೃಜನಶೀಲತೆ ದೇವಿರ್ ಕೊರ್ನ ವರಾಂದ್ ವಿಶ್ವಕರ್ಮ ಸಮಾಜದಕ್ಲೆ ಪಂಡಿರ. ಗುರುಕಾರ್ಮ ವ್ಯವಸ್ಥೆನ ಕಟೋಣ ಸಮಿತಿ ಗುರುಕಾರ್ಯರ ಬಕ ಕ್ಷೇತ್ರದ ಆಡಳಿತ ಮುಕ್ತ
ಮೊಕ್ತೇಸರರ ಜಯಕರ ಆಚಾರ್ಯ ಸಮಿತಿದ ಪಣವದ ಗುರುಕಾರ್ಯರು ಸುಂದರ ಆಚಾರ್ಯ ಬೆಳುವಾಯಿ ಬೊಕ್ಕ ಆನಂದ ಆಚಾರ್ಯ ಉಜಿರೆ ಮಹಾದಾನಿಲಾದಿತ್ತದ ಅಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಶ್ರೀ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಆಶೀರ್ವಚನ ಕೊಡ್ದು ಗುರುಕ್ಲನ ಮಿತ್ತ ದೇವ್ಯರ್ನ ಮಿತ್ತ ಏರು ಶ್ರದ್ಧೆ ಭಕ್ತಿ ದೀವನ್ವೆರ ಅಕ್ಲಿಗೆ ಮಾತಾ ಸಾತ್ಸಯರ ಸಾಧ್ಯ ಆಪುಂಡು ಒಂದು ಧಾರ್ಮಿಕ ಸಂಸ್ಕಾರ ಕುರ್ಪನ ಸಾಮಾಜಿಕ ಕಾರ್ಯ ಮಲ್ಪನ ಕೇಂದ್ರ ಲಾವಡನ್ನು ಪಂಡಿರ. ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಆಶೀರ್ವಚನ ಕೊಡ್ದು ಅಮ್ಮನ ಸನ್ನಿಧಿಡ ಅವೇತು ದಿನದ ಕನ ನಿಜ ಆತಂಡ ಎಂದೆಟ್ ಪಾಲ್ದಿತ್ತೊನ್ನವು ನಮ್ಮ ಭಾಗ್ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಭಾರಿ ವ್ಯವಸ್ಥೆದ ಪೊರ್ಲುದ ಸಭಾಭವನ ಉಂಡು ಪಂಡ ಅವು ಬೆದ್ರಡ್ ಅಮ್ಮನ ಅನುಗ್ರಹ ಉಂಡೊಂದು ಪಂಡಿರ. ರಾಜ್ಯದ ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ಬೆದ್ರ ಚೌಟೇರ್ನ ಅರಮನೆತ ಕುಲದೀಪಿಯಂ ವೇದ ವಿದ್ಯಾನ್ಯ ಹಿರಣ್ಯ ವೆಂಕಟೇಶ್ವರ ಉಪಾಧ್ಯಾಯ ಶ್ರೀತ ರಾಮಚಂದ್ರ ದೇವಸ್ಥಾನದ ಆಡಳಿತ ಮೊಕ್ತೇಸರರ ರಘುನಾಥ ಎಲ್ವಿ ಹನುಮಂತ ದೇವಸ್ಥಾನದ ಗುರುಕಾರ್ಯರ ಉಮೇಶ್ ಚಿಪೈ ಆನೆಗುಂದಿ ಮಹಾಸಂಸ್ಥಾನದ ಶ್ರೀಧರ ಆಚಾರ್ಯ ಒಡೆಯರ ಹೋಬಳಿ ದುಂಬುದ ತಹಸೀಲ್ದಾರ್ ಉಮೇಶ್ ಆಚಾರ್ಯ ಶಿಲ್ಪಿ ರಾಮಚಂದ್ರ ಆಚಾರ್ಯ ಮಧುರ ಕಾಳಿಕಮ್ಮ ಮಠದ ಪ್ರಭಾಕರ ಆಚಾರ್ಯ ಬಂಗ್ರ ಮಂಜೇಶ್ವರದ ಎಂ ಯದುನಂದನ ಶ್ರೀಧರ ಆಚಾರ್ಯ ನವಿ ಮುಂಬೈ ಬೆದ್ರ ಪುರಸಭೆ ವಾರ್ಡ್ ಸದಸ್ಯರು ಶ್ರೀಮತಿ ಶ್ವೇತಕುಮಾರಿ ಒಡಿಪು ಸೇರಿದ ದಕ್ಷಿಣ ಕನ್ನಡ ವಿಶ್ವಕರ್ಮ ಒಕ್ಕೂಟದ ಗುರುಕಾರ್ಯರು ಮಧು ಆಚಾರ್ಯ ಕ್ಷೇತ್ರದ ರಡ್ಡನೆ ಮೊಕ್ತೇಸರರು ಎಂ ಕೆ ಬಾಲಕೃಷ್ಣ ಆಚಾರ್ಯ ಸಮಿತಿ ಪ್ರಧಾನ ಕಾರ್ಯಂತರ ಪಾಲ್ತಾಡಿ ಭಾಸ್ಕರ ಆಚಾರ್ಯ ಸೇವಾ ಸಮಿತಿ ಗುರುಕಾರ್ಯರ ಶ್ರೀನಾಥ ಆಚಾರ್ಯ ಮಹಿಳಾ ಸಮಿತಿ ಗುರುಕಾರ್ಯೆ ಶಾಂತಲಾ ಸೀತಾರಾಮ ಆಚಾರ್ಯ ಸಮಿತಿ ಒತ್ತು ಗುರುಕಾರ್ಯರು ಸತೀಶ್ ಆಚಾರ್ಯ ಎಸ್ ಕೆ ಗೋಲ್ಡ್ ಸ್ಮಿತ್ ಸೊಸೈಟಿ ಗುರುಕಾರ್ಯರು ಉಪೇಂದ್ರ ಆಚಾರ್ಯ ಪಾಲ್ಗೊಂಡರು. ನನ್ನ ಹೃದಯಕ್ಕೆ ನನ್ನ ಮನಸ್ಸಿಗೆ ಬಹಳ ಹತ್ತಿರ ಇರುವ ಒಂದು ಸಮುದಾಯ ವಿಶ್ವಕರ್ಮ ಸಮುದಾಯ. ಇದಕ್ಕೆ ಹಲವು ರೀತಿಯ ಕಾರಣಗಳಿವೆ. ಒಂದು ನನ್ನ ಧಾರ್ಮಿಕ ಪ್ರಜ್ಞೆಗೆ ವಿಶೇಷವಾದಂಥ ಒಂದು ಆಯಾಮವನ್ನು ಕೊಟ್ಟವರು, ಅದರಲ್ಲಿ ಬಹಳಷ್ಟು ನನಗೆ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟದ್ದು ಮತ್ತು ನನ್ನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮತ್ತು ನನ್ನ ಇಡೀ ಕಲೆಯ ಎಲ್ಲ ಜೋಡಣೆಗಳಲ್ಲಿ ನನಗೆ ಅದಕ್ಕೊಂದು ವಿಶೇಷವಾದಂಥ ಒಂದು ಆಸಕ್ತಿ ಅಂಥ ಒಂದು ಮನಸ್ಸನ್ನು ನನಗೆ ಕಟ್ಟಲಿಕ್ಕೆ ಭಾಳ ಪ್ರಮುಖರಾದದ್ದೇ ನನ್ನ ವಿಶ್ವಕರ್ಮ ಸಮುದಾಯದವರು. ನಮ್ಮ ನಮ್ಮ ದೇವರ ನಂಬಿಕೆಗಳನ್ನು, ದೇವಸ್ಥಾನಗಳ ರಚನೆಗಳಿರ್ಬೋದು, ಇಡೀ ನಮ್ಮ ಧಾರ್ಮಿಕ ಚಿಂತನೆಗಳಿರ್ಬೋದು, ಅದು ದೇವಸ್ಥಾನದ ಪ್ರತಿಯೊಂದು ಹಂತದಲ್ಲಿ ಬರುವಂಥ ವಿಚಾರಗಳಿರ್ಬೋದು, ಇಡೀ ಅದಕ್ಕಾಗಿ ನಾನು ವಿಶೇಷವಾದಂಥ ಸ್ಥಾನಮಾನ ವಿಶ್ವಕರ್ಮದವರಿಗೆ ನಾನು ಕೊಡ್ತಾ ಇದ್ದೇನೆ. ಗುರುಗಳ ಮೇಲೆ ಮತ್ತು ದೇವರ ಮೇಲೆ ಯಾರು ಶ್ರದ್ಧಾಭಕ್ತಿಯನ್ನು ಇಟ್ಕೊಂಡು ಏನು ಕೆಲಸವನ್ನು ಮಾಡ್ತಾರೋ ಅದೆಲ್ಲವೂ ಕೂಡ ಶ್ರೇಯಸ್ಕರವಾಗಿ ನಡೆಯುತ್ತೆ ಅಂತಕ್ಕಂಥದ್ದಕ್ಕೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಇಂತಹ ಸಮಾಜದ ಅಭಿವೃದ್ಧಿಯ ಕೈಂಕರ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ ಸಭಾಭವನ ಲೋಕಾರ್ಪಣೆ ಆಗಿ ಎಲ್ಲರಿಗೆ ಶ್ರೇಯಸ್ಸನ್ನು ತಂದುಕೊಡ್ತಕ್ಕಂಥದ್ದಿದೆ. ಇಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಇದು ಶ್ರೇಯಸ್ಸನ್ನು ಕಾಣಲಿ. ಇನ್ನು ವಿವಾಹ ಇತ್ಯಾದಿ ಸಾಮಾಜಿಕ ಅವಶ್ಯಕತೆಯನ್ನು ಪೂರೈಸ್ತಕ್ಕಂಥ ಕೇಂದ್ರವೂ ಕೂಡ ಇದಾಗಲಿ. ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸಂಘಟನೆಯ ಕೇಂದ್ರ ಇದಾಗಲಿ ಅಂತಕ್ಕಂಥದ್ದಾಗಿ ಆ ಪರಮೇಶ್ವರ ವಿಶ್ವಕರ್ಮನನ್ನು ಪ್ರಾರ್ಥಿಸಿ ಅರಸಿನ ಮೇಲೆ ಬಹುದಿನದ ಕನಸು ಅಮ್ಮನವರ ಸನ್ನಿಧಿಯಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂತಹ ಸಭಾಭವನ ನಿರ್ಮಾಣ ಮಾಡಬೇಕು ಅನ್ನುವ ಕನಸು ಇವತ್ತು ನನಸಾಗಿದೆ ಅನ್ನೋದೇ ತುಂಬ ಸಂತೋಷ ತರುವಂತಹ ವಿಷಯ. ಅದೆಲ್ಲ ನಾವು ಸಾಕ್ಷಿಯಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಅಂತ ಹೇಳಿ ನಾವು ಭಾವಿಸ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಸಭಾಭವನ ಇದೆ ಅಂತ ಹೇಳಿದರೆ ಅದು ಮೂಡುಬಿದ್ರೆಯಲ್ಲಿ ಮಾತ್ರ ಅಂತ ಹೇಳುವಷ್ಟು ಮಟ್ಟಿಗೆ ತುಂಬ ಅತ್ಯಂತ ಸುವ್ಯವಸ್ಥಿತವಾಗಿ ಸುಂದರವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಮ್ಮ ವಿಶ್ವಕರ್ಮ ಸಭಾಭವನ. ತುಳುನಾಡದ ಇತಿಹಾಸಡೆ ಸುರೂತ ಸರ್ತಿ ಎರುಕ್ಲೆನ ಪಾರಲು ವಿಭಾಗದ ಕಂಬಳ ನಡಪಾದಂಡ ಶನಿವಾರ ಬಂಟ್ವಾಳ ತಾಲೂಕದ ಅಲ್ಲರೊಟ್ಟು ಪದವಿ ರೋಟರಿ ಕ್ಲಬ್ದ ನೆಲೆಟ್ಟು ನಡಪಾಯಿನ ಕಂಬಲೋಡು 85 ಜೋಡು ಎರುಕಲು ಪಾಲ್ದಿತ್ತೊಂಡ.
ಬಂಟ್ವಾಳ ತಾಲೂಕು ಲೊರೆಟೋ ಹಿಲ್ಸ್ ರೋಟರಿ ಕ್ಲಬ್ನಿಲೆಟ್ ಶನಿವಾರ ತುಳುನಾಡದ ಇತಿಹಾಸಡೆ ಸುರುತ್ತ ಸರ್ತಿ ಪಾರೋಲು ವಿಭಾಗದ ಎರುಕ್ಲೆನ ಕಂಬಳ ನಡತಂಡ ಸಬ್ ಜೂನಿಯರ್ ವಿಭಾಗದ ಬಲ್ಲು ಬೊಕ್ಕ ನಾಯರ ವಿಭಾಗಡು ಈ ಕಂಬಳ ನಡತದಿತ್ತದು 85 ಜೋಡು ಪಾರೋಲು ಪಾಲ್ದಿತ್ತೊಂಡ ಕೋಡಂಗೆ ವೀರ ವಿಕ್ರಮ ಜೋಡು ಕರೆಟ್ಟಿ ಹೊಸ ಪ್ರಯೋಗ ನಡಪಾದಿತ್ತದು ಭಾರಿ ಗೆಲ್ಮೆ ಪಡೆತಂಡ ರೋಟರಿ ಕ್ಲಬ್ ಗುರುಕಾರ್ಯರ ಸುರೇಶ್ ಶೆಟ್ಟಿ ಗುರುಕಾರ್ಮೆ ವಹಿಸ್ತಿತ್ತದ ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮದತ್ತ ಸುಂಕದಕಟ್ಟೆ ಕಂಬಳ ಉದಿಪನ ಮಲ್ತಿರ ದುಂಬುದ ಗುರುಕಾರ್ಯರ ಕೊಯ್ಲಾ ಮಾವಂತೂರು ಮಹಾಗಣಪತಿ ದೇವಸ್ಥಾನದ ಮುಕ್ತೇಸರರ ಎಂ ಪದ್ಮರಾಜ ಬಳ್ಳಾಲ್ಕರೆ ಉದಿಪನ ಮಲ್ತಿರ ರೋಟರಿ ಗುರುಕಾರ್ಯರ ಸುರೇಶ್ ಶೆಟ್ಟಿ ಪಾತ್ರೆದೊಂದು ಮಾತ ಸಂಘಟನೆಲೆಗೆ ಹೊಸದಿಕ್ಕು ತೋಜಾಯನ ಕೂಟ ಆದಿತ್ತದ ಈ ಹೊಸ ಪ್ರಯೋಗಗೂ ಮಾತರೆಡ್ದಲ ಎಡ್ಡೆ ಬಿರಿಸಾಯ ತಿಕ್ಕಿನ ಒಂದಿಗೆ ಸಾಕ್ಷಿ ಆದುಣ್ಣೊಂದು ಪಂಡಿರ ಸಬ್ ಜೂನಿಯರ್ ನಾಯರ ವಿಭಾಗಡು 79 ಜೋಡು ಪಾರೋಲು ಎರುಕುಲು ಬೊಕ ಬಲ್ಲು ವಿಭಾಗಡ 5 ಜೋಡು ಎರುಕುಲು ಪಾಲ್ದಿತ್ತೊಂಡ ಒಂಜಿ ಈ ಪೊರ್ಲುದ ಕೂಟ ಆವಡುಂದಾಂಡ ಮಾತೆರ್ನ ಸಹಕಾರದೊಟ್ಟಿಗೆ ಒಂಜಿ ಎಂಗಲ ಈ ಮುಲ್ತ ಸಿದ್ದಕಟ್ಟೆ ಕೊಡಂಗೆ ಕಂಬಳ ಸಮಿತಿದ ಮಾತ ಸರ್ವ ಸದಸ್ಯರು ಎಂಗಲ ಈ ಜಾಗ ಕೊಡ್ನ ಸ್ಥಳದಾನಿನಕಲು ಅಂಚನೆ ಊರ್ದ ಮಾತೆರ್ಲ ಬೇತೆ ಬೇತೆ ರೋಟರಿ ಕ್ಲಬ್ದ ಅಧ್ಯಕ್ಷರನಕಲು ಸದಸ್ಯರನಕಲು ಐತೊಟ್ಟಿಗೆ ಎರ್ಲೇನ ಯಜಮಾನ್ರನಕಲು ಭಾರಿ ಖುಷಿಟ್ಟು ಎಂಕುಲು ಮುರಣಿ ಒಂಜಿ ಅನೌನ್ಸ್ ಮಲ್ತಿ ಕೂಡಲೇ ಒಂಜಿ 10 ಜನ ಫೋನ್ ಮಲ್ತದೆ ನಿಖಲ್ನ ಭಾರಿ ಎಡ್ಡೆ ಕೆಲಸ ಇಂಚಿನ ಕೆಲಸ ರೋಟರಿ ಮುಖಾಂತರ ನನ್ನಾ ತಾವಡನ್ನು ಎಂಕ್ಲಿಗೆ ಬೆರಿಬಟ್ಟುದು ಎಂಕ್ಲಿಗೆ ಸಹಕಾರ ಕೊಡ್ತೇನೆ ಅಂಚನೆ ಮಾರ್ಗದರ್ಶನ ಕೊಡ್ತೇನೆ. ಬಾಬು ಶ್ರೀಕಾ ಸಂದೀಪ್ ಶೆಟ್ರನರ್ಲು ವೀರ ಕರೆಕ್ಟ್ ಬಳ್ಕುಂಜ ಗುಟ್ಟು ಮಲ್ಲಿಕಾ ಯಶವಂತ್ ಶೆಟ್ರನರ್ಲು ವಿಕ್ರಮ ಕರೆಕ್ಟ್ ಬಲ್ಲದ ಎಲ್ಲರನ್ನ ಫೈನಲ್ ಸಾಲ ವೀರ ಕರೆಕ್ಟ್ ಮುಡಾರಚ್ಚಟ್ಟು ಫ್ಲೋರಾ ನಿವಾಸ ರೋಹನ್ ರಂಜಿತ್ ಫರ್ನಾಂಡಿಸ್ ಶೆಟ್ರನರ್ಲು ವಿಕ್ರಮ ಕರೆಕ್ಟ್ ಶ್ರೀ ಸ್ವಾಮಿ ದಾಮೋದರಗಟ್ಟು ಕುಂಭಾಶಿದಾಗಲು ವೀರ ಕರೆಕ್ಟ್ ನಾವರ ಎಲ್ಲರನ್ನ ಸಬ್ ಜೂನಿಯರ್ ದ ಫೈನಲ್ ಸಾಲ ನೃತ್ಯ ಭಜನೆದ ಪುದರಡು ಪೊಂಜೋ ನಕ್ಲೆನ ಮಾರ್ಗುಡು ನಲಿಪಾವನ ಏತು ಸರಿಯೆಂದು ಕೇಂದಿನ ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ಪ್ರತಿಭಾ ಕುಲಾಯಿ ಒಂದೊಂಜಿ ರಾಜಕೀಯ ಉದ್ದೇಶದ ಆಚರಣೆಂದು ಪಂತೆರ ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ಪ್ರತಿಭಾ ಕುಲಾಯಿ ಸುದ್ದಿಗುಟ್ಟಡು ಪಾತ್ರದ ಪಂಚವಲಯದ ಕಾಡಾಧಿಕಾರಿ ಸಂಜೀವ ಪೂಜಾರಿ ಭಜನದ ಎಸೆಡು ಪಾತ್ಯರ್ನವು ಸರಿ ಎಂದು ಪಂಡದು ಬೊಕ್ಕೊರಿಯನ ಇಲ್ಲಲ್ದ ಪುಂಜೋಕ್ಲೆ ನಲಿಕೆ ಭಜನದ ಪುದರಡು ಮಾರ್ಗುಡು ನಲಿಪಾವನವು ಏತು ಸರಿ ಎಂದು ಪ್ರಶ್ನೆ ಪಾಡ್ಯರು ಒಂದು ದುಂಬು ಇತ್ತಣ ಅಂದು ಕೇಂದಿನ ಪ್ರತಿಭಾ ಕುಲಾಯಿ ಒಂದೊಂಜಿ ರಾಜಕೀಯ ಉದ್ದೇಶಡು ಶುರುವಾಯಿನ ಆಚರಣೆ ಎಂದು ದೂರಿಯರು ಪುಂಜೋಕ್ಲೆನ ಈ ರೀತಿ ನಲಿಪಾವನವ ಒರಿಯನ ಇಲ್ಲಲ್ದ ಪುಂಜೋಕುಲ್ಲ ಈ ರೀತಿ ನಲುಪುಜರು ಈ ಬಗೆಟ್ ಪಾತ್ಯರ್ನ ವಾ ನಾಯಕರ್ಲ ಅಕ್ಲೆನ ಬುಡಿದಿ ಮಿಗ್ದಿ ಅತ್ತನ ಜೋಕ್ಲೆನ ಈ ರೀತಿ ನಲಿಪಾದಣ ಎಂಕ್ ತೋಜಾವಡಂದು ಪ್ರತಿಭಾ ಕುಲಾಯಿ ಸವಾಲ್ ಪಾಡಿಯರ ನಲಿಕೆ ಭಜನೆ ಸೇರಿದ ರಾತ್ರಿದ ಪೊರ್ತು ನಡಪನ ಇಲ್ಲಿ ಇಲ್ಲಲ್ದ ಭಜನೆ ಬಗೆಟ ಸಮಾಧಾನ ತೋಜಾಯನ ಪ್ರತಿಭಾ ಕುಲಾಯಿ ಪಂಚವಲಯ ಕಾಡಾಧಿಕಾರಿ ಸಂಜೀವ ಪೂಜಾರಿ ಪಂತಿನ ಕೆಲವು ವಿಚಾರಲಿಡ ಸತ್ಯಾಂಶ ಉಂಡೊಂದು ಪಂಡ್ಯರ ಹಿಂದೂ ಹೆಣ್ಣು ಮಕ್ಕಳ ಹತ್ರ ಹೇಳ್ಕೊಳ್ಳೋದು ಇಷ್ಟೇ, ಇವಾಗ ಎಲ್ಲ ಕಡೆ ಕುಣಿತ ಭಜನೆ ಸ್ಟಾರ್ಟ್ ಆಗಿದೆ. ಕುಣಿತ ಭಜನೆ ತಪ್ಪಲ್ಲ, ಆದರೆ ಎಲ್ಲಿ ಕುಣಿಬೇಕು ಅಲ್ಲೇ ಕುಣಿಬೇಕು. ಇದ್ದ ದಾರಿ ಬೀದಿಯಲ್ಲಿ ಕುಣಿಯೋದು ತಪ್ಪು. ಈ ಭಜನೆ ಅನ್ನೋದು ತುಂಬ ಶ್ರೇಷ್ಠ ನಮ್ಮ ಧರ್ಮದಲ್ಲಿ. ಹೆಣ್ಣು ಮಕ್ಕಳು ಕುಣಿತ ಭಜನೆ ಮಾಡುವಂಥದ್ದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಅಲ್ಲ, ಸಾಧಾರಣಕ್ಕೆ ನಮ್ಮ ದೇಶದ ಸಂಸ್ಕೃತಿನೂ ಅಲ್ಲ. ನಾವು ನೋಡ್ತಾ ಇದ್ದೇವೆ ಈ ಕುಣಿತ ಭಜನೆಯಲ್ಲಿ ಅತಿ ಹೆಚ್ಚಿನ ಹಿಂದುಳಿದ ವರ್ಗದ ಹುಡುಗಿಯರನ್ನು ಬಳಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮೇಲ್ವರ್ಗದ ಜನ ನಾವು ಕಾಣ್ತಾ ಇದ್ದೇವೆ.
ಮೇಲ್ವರ್ಗದ ಜನ ಎಲ್ಲಿ ಕಾಣ್ತೇವೆ ಅಂದರೆ ಅವರು ದೇವಸ್ಥಾನದ ಗೋಪುರದ ಒಳಗೆ. ಸಹಕಾರಿ ವಲಯದ ಭಾರಿ ದುಬ್ಬೊಪ್ಪುನ ಬ್ಯಾಂಕ್ ಭಾರತ ಬ್ಯಾಂಕ್ಗೆ ಭಾರಿ ಎಡ್ಡೆ HR ಮ್ಯಾನೇಜ್ಮೆಂಟ್ ಪ್ರಶಸ್ತಿ ಬೈದಂಡ ಲಕ್ನೋಡ್ ನಡತಿನ ಅಖಿಲ ಭಾರತ ಸಹಕಾರಿ ಸಮ್ಮೇಳನಡು ಭಾರತ್ ಬ್ಯಾಂಕ್ ಗುರ್ಕಾರ್ಯರು ಸೂರ್ಯಕಾಂತ ಜೆ ಸುವರ್ಣ ಪ್ರಶಸ್ತಿ ತೊಂದಿರು. ಭಾರತ ಬ್ಯಾಂಕ್ ದೇಶದ ಸಹಕಾರಿ ವಲಯಡು ಭಾರಿ ದುಂಬಿತ್ತದ ಗಿರಾಕಿಲನ ಮೆಚ್ಚುಗೆ ಪಡೆಯನ ಬ್ಯಾಂಕ್ ಆದುಂಡು. ಬ್ಯಾಂಕ್ ಗಿತ್ತೆಯ ಭಾರಿ ಎಡ್ಡೆ HR ಮ್ಯಾನೇಜ್ಮೆಂಟ್ ಪ್ರಶಸ್ತಿ ಸಂದದಂಡ. ಉತ್ತರ ಪ್ರದೇಶದ ಲಕ್ನೋಡ್ ನಡೆದಿನ ಅಖಿಲ ಭಾರತ ಸಹಕಾರಿ ಸಮ್ಮೇಳನಡು ಭಾರತ ಬ್ಯಾಂಕ್ ಗುರ್ಕಾರ್ಯರು ಸೂರ್ಯಕಾಂತ್ ಜಯ ಸುವರ್ಣರಿಗೆ ಗುಜರಾತ್ ಮಂತ್ರಿ ಜಯೇಶ್ ರದಾದಿಯ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೇರ. ಬ್ಯಾಂಕದ ವ್ಯವಸ್ಥಾಪಕ ನಿರ್ದೇಶಕರ CEO ವಿದ್ಯಾನಂದ ಎಸ್ ಕರ್ಕೆರ, ಜಂಟಿ ವ್ಯವಸ್ಥಾಪಕ ನಿರ್ದೇಶಕರ ದಿನೇಶ್ ಪಿ ಸಾಲಿಯನ್, MSC ಬ್ಯಾಂಕ್ದ ಪ್ರಮೋದ್ ಕಾರ್ನಾಡ್, ಬ್ಯಾಂಕಿಂಗ್ ಕ್ಷೇತ್ರದ ಮನೋಜ್ ಅಗರ್ವಾಲ್, ಬಾಬು ನಾಯರ್ ಈ ಪುರ್ತುಡಿತ್ತರ. ಪಟ್ಟಣ ಸಹಕಾರಿ ಬ್ಯಾಂಕ್ಲನ ಬೊಕ ಕ್ರೆಡಿಟ್ ಸೊಸೈಟಿಲನ ರಾಷ್ಟ್ರೀಯ ಒಕ್ಕೂಟ ಈ ಅಖಿಲ ಭಾರತ ಸಹಕಾರಿ ಸಮ್ಮೇಳನ ಅತಿಥಿತ್ತಡ. ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ನ್ಯೂ ಇಂಡಿಯನ್ ಕ್ರಾಫ್ಟ್ ಬೊಕ ಎಕ್ಸ್ಪೋ 2024 ಅಕ್ಟೋಬರ್ 14 ಶುರುವಾತಂಡ. ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಆನಂದಕ್ಕೆ ಎಕ್ಸ್ಪೋ ಉದಿಪನ ಮಲ್ದೇರ. 30 ದಿನ ಕಾಲ ಇಂಡಿಯನ್ ಕ್ರಾಫ್ಟ್ ವರ್ಕ್ ಎಕ್ಸ್ಪೋ 2024 ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ನಡತೊಂದಿತ್ತದ. ಕಾಶ್ಮೀರದ ಕನ್ಯಾಕುಮಾರಿ ಮುಟ್ಟದ ಕೈ ಚಾತುರ್ಪು ವಸ್ತುಲಿನ ಪ್ರದರ್ಶನ ಬೊಕ ಮಾರುನೆ ವ್ಯವಸ್ಥೆ ಮಲ್ದೇರ. ಬೇತೆ ಬೇತೆ ರಾಜ್ಯಲನ ಕೈ ಚಾತುರ್ಪು ಕೆಲಸದ ಕುಲ್ ತಯಾರು ಮಲ್ತಿದಿನ ಅವ್ವವು ರಾಜ್ಯಲನ ಇಸೇಸ ವಿನ್ಯಾಸದ ಕೈಟ್ ತಯಾರು ಮಲ್ತಿನ ಉಡುಗೆರೆಲು, ಪರ್ದೆಲು, ಟೆರಕಾಕೋಟ ಇಲ್ಲು, ಸಿಂಗಾರದ ಸುತ್ತಲು, ಡಿಸೈನರ್ ಜವಳಿ ಸೀರೆಲು, ಡ್ರೆಸ್ ಮೆಟೀರಿಯಲ್, ಪಂಜಾಬಿ, ರಾಜಸ್ಥಾನಿ ಜೋಡು ಬೊಕ ಹರ್ಬಲ್ ಉತ್ಪತ್ತಿಲು, ಬೂಕುಲಿಂಚ ತರಾವರಿ ನಮನೆದ ಸುತ್ತಲಿನ ಪ್ರದರ್ಶನ ಬೊಕ ಮಾರಿಯರ ವ್ಯವಸ್ಥೆ ಮಲ್ದಿರ. ಈ ಎಕ್ಸ್ಪೋಡು 100 ಹೆಚ್ಚ ಅಂಗಡಿಲು ಉಂಡು. 50,000 ಹೆಚ್ಚ ಕೈ ಚಾತುರ್ಪು ಬೇಲೆದಕ್ಲು ಬೊಕ ನೇಪುನ ಬೇಲೆದಕ್ಲು ಮಲ್ತಿದಿನ ಕೈ ಚಾತುರ್ಪು ವಸ್ತುಲು ಜನಕ್ಲಿಗೆ ತಿಕ್ಕೊಂಡು ಅಕ್ಟೋಬರ್ 14 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನ್ನ ಅಧಿಕಾರಿ ಡಾಕ್ಟರ್ ಆನಂದ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ 2024 ಉದಿಪನ ಮಲ್ತೆರ. ಹ್ಯಾಂಡಿಕ್ರಾಫ್ಟ್ ಸೇವಾ ವಿಸ್ತರಣಾ ಕೇಂದ್ರದ ಸಹಾಯಕ ನಿರ್ದೇಶಕರು ವೀಣಾ ಎಸ್ ಬಿನ್ನರಾದಿತ್ಯರು, ಅರೆಡ್ಡಿ ಪುಬೈಕಿಯರು ಇಲ್ಲಲ್ಲಿಗೂ ಪೊರ್ಲು ಕೊರ್ಪುನ ಸಿಂಗಾರದ ಸುತ್ತಲು ಪೀಠ ಸಾಧನಲು, ಸೋಫಾ ಸೆಟ್ಟುಲು, ರಾಜಸ್ಥಾನಿ ಟಕ್ಕುಲು, ಜೋಕ್ಲೆನ ಗೊಬ್ಬುನ ವಸ್ತುಲು, ಮಸಾಲೆ ವಸ್ತುಲು ಮಾತ ಒಂಜೆ ಕಡೆ ತಿಕ್ಕೊಂಡು ಎಕ್ಸ್ಪೋ ತುಯ್ಯರೆ ಉಲಾಯ್ಪು ಗೆರೆ ಧರ್ಮಗ್ ವ್ಯವಸ್ಥೆ ಮಲ್ತಿನ ಒಟ್ಟುಗು ಗಾಡಿಲಿನ ದೀಪನಕ್ಲ ಕಾಸದ ತೊನೊಂದಿಜ್ಜರ. ಕುಟುಂಬಲಿಗೆ ಬೋಡಾಯಿನ ಮಾತ ಸುತ್ತಲು ಒಂಜೆ ಕಡೆ ಟುಂಡು ಅಂಚಾದ ಕುಟುಂಬ ಒಟ್ಟಾದ ಬಲೆ ಬೋಡಾಯಿನ ಸುತ್ತಲಿನ ದೆತ್ತೊಂದು ಕೈ ಚಾತುರ್ಪು ಸುತ್ತಲಿನ ತಯಾರು ಮಲ್ತಿನಕ್ಲಿಗೆ ಮಾರ್ನಕ್ಲಿಗೆ ಉಮೇದು ಕೊರ್ಲೆ ಅಂದ ಸಂಘಟಕರು ಯಶ್, ಸಂವಹನ ನಿರ್ದೇಶಕರು ಪ್ರಕಾಶ್ ಕಲ್ಕುಂದ್ರಿಕರ್ ಬೊಕ ಆಶು ಶರ್ಮಾ ಭಿನ್ನೈತೊಂದೆರ. ಉದಿಪನ ಕಾರ್ಯಕ್ರಮ ನಿಸರ್ಗ ಆಡ್ಸ್ ಬೊಕ ಈವೆಂಟ್ಸ್ ದ ಮಂಜುನಾಥ ಡಿ ಬೊಕ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ಗೊಂಡಿರ. ಕರಾವಳಿ ಮೈದಾನದಲ್ಲಿ ಒಂದು 30 ದಿವಸ ಒಂದು ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನನ್ನು ಆಯೋಜನೆ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ಈ ಸುಮಾರು 100 ಸ್ಟಾಲ್ಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಸ್ಟಾಲ್ಸನ್ನು ಹಾಕಿದ್ದಾರೆ. ಇದನ್ನು ನೋಡಿ ಇದರಲ್ಲಿ ಏನು ಹ್ಯಾಂಡಿಕ್ರಾಫ್ಟ್ ವಿಚಾರಗಳಿದೆ, ಮೈನ್ಯೂಟ್ ಆಗಿ ತುಂಬ ಅದ್ಭುತವಾದಂಥ ಒಂದು ಸೆಕ್ಟರ್ ಇದೆ. ಸೊ ಅಲ್ಲಿ ಬಂದು ಇಲ್ಲಿರುವಂಥ ಆರ್ಟಿಸ್ಟು ಮತ್ತು ಅವ್ರು ಮಾಡಿರುವಂಥ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಂದ ಮತ್ತು ಸುತ್ತಮುತ್ತಲಿರುವಂಥ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಬಂದು ಇಲ್ಲಿ ಖಂಡಿತವಾಗಿ ಇದನ್ನು ನೋಡಬೇಕು ಮತ್ತು ಇದರದ್ದು ಒಂದು ಸದುಪಯೋಗವನ್ನು ಬಳಸಿ ಇದನ್ನು ಯಶಸ್ವಿಗೊಳಿಸಬೇಕು. Very happy to be here. This exhibition, actually I am seeing first time one NGO is doing by their own. Normally we are seeing exhibitions sponsored by central government or state government. So this is a very good program they are taking by. And it's also, I heard that artisans from all over India, artisans and handloom weavers also from all over India is participating. So I wish them all the very success for the program. ಕರಾವಳಿ ಉತ್ಸವ ಮೈದಾನದಲ್ಲಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ 2024 ಬಂದಿದೆ. ಇವತ್ತಿಂದ ಸುಮಾರು 30 ದಿನಗಳ ಕಾಲ ಈ ಎಕ್ಸ್ಪೋ ನಡೆಯಲಿಕ್ಕಿದೆ. ಸುಮಾರು 15-16 ರಾಜ್ಯಗಳಿಂದ ಸುಮಾರು 100 ಕ್ರಾಫ್ಟ್ಸ್ಮೆನ್, ಆರ್ಟ್ಸ್ಮ್ಯಾನ್, ಸುಮಾರು ಒಂದು 50,000ಕ್ಕೂ ಅಧಿಕ ಕ್ರಾಫ್ಟ್ಸ್ಮೆನ್ಗಳು ತಯಾರಿಸಿದಂಥ ಐಟಮ್ಗಳಿಲ್ಲಿದೆ. ದಯವಿಟ್ಟು ಮಂಗಳೂರಿನ
ಎಲ್ಲ ನಾಗರಿಕರು ಈ ಕ್ರಾಫ್ಟ್ಸ್ಮನ್ನಿಗೆ ಒಂದು ಸಪೋರ್ಟ್ ಮಾಡಬೇಕು, ಅವ್ರ ಜೊತೆ ಇರಬೇಕು. ಭಜನೆ ದೇವರನ್ ಮುಟ್ಟುನ ಸರಳ ಸುಲಭ ಮಾರ್ಗಾಂದ ಉದಯ್ ಕುಮಾರ್ ಶೆಟ್ಟಿ ಮುಣಿಯಾಲ್ ಪಂತೆರ ಕಾಪೋಪಸ ಮಾರುಗುಡಿ ದೇವಸ್ಥಾನಡು ನವದುರ್ಗ ಲೇಖನ ಯಜ್ಞ 99 ದಿನದ ಭಜನಾ ಸಂಕೀರ್ತನದ ಉದಿಪನಡು ಮಾಹಿತಿ ಕೊಡ್ದು ಪಾತಿರಿಯರ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಡು ನವದುರ್ಗ ಲೇಖನ ಯಜ್ಞ 99 ದಿನದ ನೂತನ್ಮ ಭಜನಾ ಸಂಗೊಲೆನ ಭಜನಾ ಸಂಕೀರ್ತನೆ ಸೋಮವಾರ ಶುರುವಾಂಡ್ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರುಕಾರ್ಯರ ಕೆ ವಾಸ್ತವ ಶೆಟ್ಟಿ ಸುರುತ ಪಾದಿರ ಪಂಡದ ನವದುರ್ಗ ಲೇಖನ ಬರಿಪುನ ಮಹಾ ಸಂಕಲ್ಪಡು ಪಾಲ್ದಿತೊನೆರೆ ಉಮೇದು ಕೊರಡೊಂದು ಪಂಡ್ಯರ ನವದುರ್ಗ ಲೇಖನ ಯಜ್ಞದ ತಯಾರಿ ಬಗೆಟ್ ಯಜ್ಞ ಸಮಿತಿದ ಕಾರ್ಯಗುರುಕಾರ್ಯರ ಉದಯ್ ಕುಮಾರ್ ಶೆಟ್ಟಿ ಮುಣಿಯಾಲ್ ಮಾಹಿತಿ ಕುರಿಯರ ಭಜನೆ ದೇವರನ್ ಮುಟ್ಟುನ ಸರಳ ಸುಲಭ ಮಾರ್ಗ ಭಜನೆಗೆ ದೇವರು ಬೇಗ ಒಲಿವೆರ ಭಜನೆ ಎತ್ತಿನವರು ವಿಭಜನೆ ಇಜ್ಜಿಂದಾರ್ ಪಂಡ್ಯರ ಕಾಪು ಶಾಸಕರ ಗುರ್ಮೆ ಸುರೇಶ್ ಶೆಟ್ಟಿ ದುಮ್ಮುದ ಶಾಸಕರ ಲಾಲಾಜಿ ಆರ್ ಮೆಂಡನ್ ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯಂತರ ರಮೇಶ್ ಹೆಗ್ಡೆ ಕಲ್ಯ ಒತ್ತುಗುರು ಕಾರ್ಯರ ಮನೋಹರ್ ಶೆಟ್ಟಿ ಮಾಧವ ಆರ್ ಪಾಲನ್ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕರ ಯೋಗೀಶ ಶೆಟ್ಟಿ ಬಾಲಾಜಿ ಸ್ವರ್ಣಗದ್ದಿಗೆ ಸಮರ್ಪಣಾ ಸಮಿತಿದ ಕಾರ್ಯಗುರುಕಾರ್ಯರ ನಡಿಕೆರೆ ರತ್ನಾಕರ ಶೆಟ್ಟಿ ನವದುರ್ಗ ಲೇಖನ ಯಜ್ಞ ಸಮಿತಿದ ಪದಾಧಿಕಾರಿಗಳು ಪಾಲ್ಗೊಂಡಿರ ಪವಾಡ ನಡೆದುಂಡು ಈ ಭಕ್ತರು ಸಮಾಜದ ಇಚ್ಚಾರುಡು ಏರ್ಲ ರಾಜಕೀಯ ಮಲ್ಪರೆ ಬಲ್ಲಿ ನಮ್ಮ ಸಮಾಜನು ಗಟ್ಟಿ ಮಲ್ಪರೆ ಮಾತೆರ್ಲ ಒಗ್ಗಟ್ಟಿಡು ಕೆಲಸ ಮಲ್ಪುಗಾಂದು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗರ ಯಾನೆ ಸಫಲಿಗರ ಮಾತೃ ಸಂಘದ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಪಂತೆರ ಸಂಘದ 82ನೇ ವರ್ಷದ ಮಹಾಸಭೆಟ್ ಆರು ಗುರ್ಕಾರ್ಮೆ ವಹಿಸದ ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗರ ಯಾನೆ ಸಫಲಿಗರ ಮಾತೃ ಸಂಘ 82ನೇ ವರ್ಷದ ಮಹಾಸಭೆ ಐತರ ವಿದ್ಯಾಪ ಸ್ಮಾರಕ ಸಭಾಭವನೋಡು ನಡೆತಂಡ ಸಂಘದ ಗುರುಕಾರ್ಯರ ಉರ್ವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಗುರುಕಾರ್ಮೆ ವಹಿಸ್ತಿದ್ದಾರೆ. ವಿಶ್ವಾಸ್ ಕುಮಾರ್ ದಾಸ್ ಪಾತ್ರೆಡ್ದು ನಮ್ಮ ಸಮಾಜನು ಗಟ್ಟಿ ಮುಟ್ಟು ಮಲ್ಪಡಾತಂಡ ಬೇದ ಸಮಾಜನು ತೂದು ಕಲ್ಪಡಾತಂಡ ಬರ್ಪುನ ವರ್ಷಲೆಡ್ ಎಂಚ ಸಮಾಜನು ಗಟ್ಟಿ ಮುಟ್ಟು ಮಲ್ಪಲಿಂದು ಮಾತೆರ್ಲ ಕುಲ್ಲುದು ಚರ್ಚೆ ಮಲ್ಪಡಾತಂಡ ತಾಲೂಕು ಸಂಘಲು ಒಟ್ಟು ಸೇರಂಡ ಜಿಲ್ಲಾ ಸಮಿತಿ ಗಟ್ಟಿ ಮುಟ್ಟಾಪುಂಡು ಸಮಾಜದ ವಿಚಾರೋಡು ಏರ್ಲ ರಾಜಕೀಯ ಮಲ್ಪರೆ ಬಲ್ಲಿ ನಮ್ಮ ಸಮಾಜನು ಗಟ್ಟಿ ಮುಟ್ಟು ಮಲ್ಪರೆ ಮಾತೆರ್ಲ ಒಗ್ಗಟ್ಟಾದ ಕೆಲಸ ಮಲ್ಪುಗಾಂದು ವಿಶ್ವಾಸ್ ಕುಮಾರ್ ದಾಸ್ ಪಂಡ್ಯರ ರಮೇಶ್ ಎಸ್ ಕುಮುದ ಸಂಘದ ಒತ್ತು ಗುರುಕಾರ್ಯರ ಹರೀಶ್ ಸಫಲಿಗ ಕೊಯ್ಲ ನಾಗೇಶ್ ಕಲ್ಲಡ್ಕ ರವಿಶಂಕರ್ ಇಂಚ ಸಮಾಜ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಸಂಘದ ಒತ್ತು ಗುರುಕಾರ್ಯರ ಹರಿರಾಮಚಂದ್ರ ಎಸ್ ವೆಂಕಟೇಶ್ ಬಾಲಕೃಷ್ಣ ಮಾಸ್ಟರ್ ಮರ್ಯಾದೆ ಗುರುಕಾರ್ಯರ ತಾರನಾಥ ಸುವರ್ಣ ಪ್ರಧಾನ ಕಾರ್ಯಂತರ ಪ್ರಕಾಶ್ ಪಡೇಲ್ ಪಣವ ಅಧಿಕಾರಿ ಕೇಶವ ಮುಳಲಿ ಸಬಿಟ್ ಪಾಲ್ಗೊಂಡರ.
1/1943 ರಿಜಿಸ್ಟರ್ಡ್ ನಂಬರ್ ಪಾದೆ ಪಂಡೆ ಒಂದಿನೇ ನಂಬರ್ ನಮ್ಮ ಫಸ್ಟ್ ರಿಜಿಸ್ಟ್ರೇಷನ್ ನಾವೇ ಮಾಡ್ಬಾರ್ದು ನಮ್ಮ ಸಮಾಜ ಆ ಪಗಲೇ ನಮ್ಮ ಸಮಾಜದ ಹಿರಿಯ ಬಾಂಧವ್ಯರಾಗಲೇ ಒಂದು ಸಂಘಟನೆ ಮಾಡುವ ಉದ್ದೇಶ ಆಗಲೇ ಇತ್ತು ಸಂಘಟನೆಗಳು ಯೋಗ್ಯ ಬರಡು ಮಾಡಿದ ನೇಬಲ್ ಬಂಪೆ ಏನಿಲ್ಲ ಯೋಗ್ಯ ಮಸ್ತ್ ಕಮ್ಮಿ ತೋಜು ಯೋಗ್ಯ ಒಂದು ಬೇರೆ ಒಂದು ಆಗಲಿ ಗಾಡಿಗಳ ಬ್ರಿಗೇಡ್ ಬಂದ ಏನೋ ಒಂದು ಟೀಮ್ ಬೇರೆ ಸಂಘಟನೆ ಮಾಡೋದ್ರಲ್ಲಿ ಆಗಲೇ ಐದು ನಮ್ಮ ಸಮಾಜ ಗಾಡಿ ಸಂಘದ ಯುವಕರಲ್ಲಿ ಕೆಲಸ ಮುಂದಾಗಲಿ ಅವಕಾಶ ಏಬಲ ಮುಕ್ತವಾದದ್ದು ಏಬಲ ಬಂಪೆ ಮೂಲ ಏನೆಲ್ಲ ಇಲ್ಲಿ ತಾಲೂಕು ಸಂಘದ ಕಲಾವಾಡು ಅದು ಎವೇ ಯುವಕರ ಕಲಾವಾಡು ಇಲ್ಲಿ ವಿರೋಧ ಮಾಡ್ತೀವಿ ಏನೆಲ್ಲ ವಿರೋಧ ಜಾನ ಅಧ್ಯಕ್ಷ ಆಗೋದಿಲ್ಲ ಎಂಡ ಬರೋಣ ಮುಕ್ತವಾದ ಎಂಡ ಪಾತ್ರ ಹಾಗಾದ್ರೆ ಸಮಸ್ಯೆ ಇದ್ದಾನೆ. ಸರ್ವೇ ಜನ ಸುಖಿನೋ ಭವಂತು ಬಜಿ ವೇದಿಕೆಗೆ ಮಾತ್ರ ಪರವಲ್ಲಿ ವಾಜಾತಿ ಧರ್ಮ ಭೇದದಂತೆ ಬದುಕಂದು ದುಂಬುದ ಮಂತ್ರಿ ಬಿ ರಮಾನಾಥ ರೈ ಪಂತೆರ ಪುರಾಲ್ಡ್ ಆಸರಡ್ ಕೆಸರ್ತ ಗುಬ್ಬು ಉದಿಪನ ಲೀಸ್ಡ್ ಆರು ಪಾತಿರಿಯರ ಪುರಾಲ್ದ ಕರಿಯಂಗಳ ಗ್ರಾಮ ಪುಂಚಮೆದ ಆಸರೆ ಸೇವಾ ಫೌಂಡೇಶನ್ ನಿಲೇಟ್ ಗ್ರಾಮೀಣ ಗುಬ್ಬುಗು ಉಮೇದು ಕುರಿಯರೆ ಆಸರಡ್ ಕೆಸರ್ದ ಗುಬ್ಬ ಈ ಥರ ನಡತಂಡ ಕಾರ್ಯಕ್ರಮ ದುಂಬತ್ತ ಪಿಲಿಯೆ ಸನಲಿಕೆ ಚೆಂಡೆ ವಾದ್ಯ ಮೇಳ ಊರ್ದಕ್ಲು ಆಸರೆ ಸೇವಾ ಟ್ರಸ್ಟ್ದಕ್ಲು ಮಾತಾ ಒಟ್ಟು ಸೇರ್ದು ಮೆರವಣಿಗೆಡು ಬಿನ್ನೆರೆಲ್ಲೆ ತಂದು ಬರ್ತೇರ ಸಭಾಲಿಸಿಡು ಫೌಂಡೇಶನ್ದ ಗುರುಕಾರ್ಯರೆ ಚಂದ್ರಹಾಸ ಪಲ್ಲಿಪಾಡಿ ಮಾತರೆಲ್ಲ ಎತ್ಕೊಂಡು ಪಾತಿಡ್ದು ಊರ್ದಕ್ಲಿನ ಸೇವೆದ ದಿಟ್ಟಿದಿ ಒಂದು 2014 ಮೀಟ ಆಸರೆ ಸೇವಾ ಫೌಂಡೇಶನ್ ತಾಪನೆ ಮಲ್ತಿನ ಬಿರಿಕೆ ಕೊರೋನಾ ಸಿಕ್ ಬತ್ತಂಡ ಅಪಗ ಊರ್ದ ಮಾತಾ ಇಲ್ಲಡೆ ಸಹಾಯ ಸಹಕಾರ ಕೊಡ್ದು ಸಮಾಜ ಸೇವೆ ಮಲ್ತೊಂದು ಬೈದಣಂದು ಪಂಡ್ಯರ ದುಂಬುದ ಮಂತ್ರಿ ಬಿ ರಮಾನಾಥ ರೈ ಗುರುಕಾರ್ಮಿಡ ಪುರಾಲ್ದ ರಾಮಕೃಷ್ಣ ತಪೋವನತ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಮಂಜುನಾಥ ಭಂಡಾರಿ ಹಿರಿಯ ಬೆನ್ನಿದಾರ ನಿರಂಜನ ಸೇಮಿತ ಇದ್ದದ ಕೆಸರ್ದ ಗುಬ್ಬೂದಿ ಪನಾಂಡ ಸ್ವಾಮೀಜಿ ಪಾತ್ರಿಡ್ದ ನಮ್ಮ ಪಿರಾಕದ ಸಂಪ್ರದಾಯನು ಜೋಕುಲು ಮರತೊಂದುಲ್ಲೆರ ದುಂಬುದ ಕಾಲುಡು ಸೀಕ್ ಕಮ್ಮಿ ಎತ್ತಂಡಾಕುಲು ಕೆಸರ ಕಂಡುಡು ಬೆನೊಂದಿತ್ತಿನಕಲು ಕೆಸರದ ಕಂಡುಡಿ ಸೇಸಾಯಿನ ಮರ್ದದ ಶಕ್ತಿ ಉಂಡೊಂದು ಪಂಡ್ಯರ ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತ್ರಿಡ್ದ ಎಡ್ಡೆಪ್ಪು ಬೈಕ್ಯರ ಸ್ವಲ್ಪ ವರ್ಷ ಪ್ರಾಯದ ಊರ್ದ ಪುಲ ಮರ್ದು ಪಂಡಿತರ ಸಾರಮ್ಮ ಎಡ್ಡೆ ಬೆನ್ನಿದ ಹಿರಿಯರ ಗೌರಿಕೆ ಬಂಗ್ಯರ ಇಂಚ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಬಿ ರಮಾನಾಥ ರೈ ಗುರ್ಕಾರ್ಮೆದ ಪಾತೆರ ಪಂಡದ ಪುಟ್ಟನಗನಮ ಅಡ್ಜಿಪಾಡ್ದು ಪುಟ್ಟುಜ ಬೊಕ ದಾಯಿ ಜಾತಿ ಧರ್ಮ ಭೇದ ಸಂಸ್ಕೃತಿನ ಪೂಜೆ ಮಲ್ತೊಂದು ಬೈದಿನಕುಲ್ ನಮ ಸರ್ವೇ ಜನ ಸುಖಿನೋ ಭವಂತು ಬಜಿ ವೇದಿಕೆಗೆ ಮಾತ್ರ ಉಪ್ಪೆರಬಲ್ಲಿ ಸಮಾಜಡು ಮಾತೆರ್ಲ ಒಟ್ಟು ಸೇರಿದ ಬದುಕಗಂದು ಪಂಡ್ಯರ ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಚಂದ್ರಾಶ್ ಶೆಟ್ಟಿ ತುಂಬೆ ಗ್ರಾಮ ಪಂಚಾಯತ್ ಗುರುಕಾರ್ದಿ ರಾಧಾ ಲೋಕೇಶ್ ನಟಿ ಸಪ್ತಾ ಕಾವರು ಎಡ್ಡೆ ಬೆನ್ನಿದ ದುಪ್ಪುನ ಚಂದಪ್ಪ ಕುಲಾಲ್ ಕೊಯ್ಲ ಚಾರ್ಲ್ಸ್ ಡಿಸೋಜಾ ಈಸಕ್ ಪುಂಚಮೆ ಮೊನಾಕ ಬೊಕ ರಾಮಪ್ಪ ಪೂಜಾರಿ ಪುಂಚಮೆ ಬಂಟೆರ್ನ ಸಂಘದ ಗುರುಕಾರ್ಯರು ಜನಾರ್ದನ ಶೆಟ್ಟಿ ವಿಶ್ವಕರ್ಮ ಸಮಾಜದ ಗುರುಕಾರ್ಯರು ಉಮೇಶ್ ಆಚಾರ್ ದುಂಬುದ ಪೊಲೀಸ್ ಅಧಿಕಾರಿ ಜಿಎ ಬಾವ ಪಾಣೇರ್ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಚಂದ್ರಶೇಖರ ಭಂಡಾರಿ ಕರಿಯಂಗಳ ಗ್ರಾಮ ಪಂಚಾಯತ್ ದುಂಬುದ ಅಭಿವೃದ್ಧಿ ಅಧಿಕಾರಿ ಮಾಲಿನಿ ಸಮುದಾಯ ಆರೋಗ್ಯ ಅಧಿಕಾರಿ ಸುಧಾಶ್ರೀ ಸಾಧಕರಾಯನ ಕುಮಾರಿ ಮಾನ್ಯ ದೇವಾಡಿಗ ದುಂಬದ ತಾಲೂಕ್ ಪಂಚಾಯತ್ ಸದಸ್ಯರು ಪಿಕೆ ಪೃಥ್ವಿರಾಜ್ ಯುವ ಕಾಂಗ್ರೆಸ್ದ ಗಿರೀಶ್ ಆಳ್ವ ಗ್ರಾಮ ಪಂಚಾಯತ್ ಸದಸ್ಯರು ಶಮೀಂ ಬಿನ್ನರಾದ ಪಾಲ್ದೊಂಡ್ಯರ ರೋಷನ್ ಪುಂಚಮೆ ಬಶೀರ್ ಅಹಮದ್ ಪ್ರಸಾದ್ ಗರೋಡಿ ರಾಜು ಕೋಟ್ಯನಿಂಚ ಆಸರೆ ಸೇವಾ ಫೌಂಡೇಶನ್ ದಕ್ಲು ಈ ಪೊರ್ತುಡಿತ್ತರ ನಮ್ಮ ಪುರಾತನವಾಯಿನ ಸಂಪ್ರದಾಯ ಪೂರ ನಮ್ಮ ಜೋಕುಲು ಇದ್ದದಕುಲು ಐನು ಮದ ತಂದುಲ್ಲೇರು ಅವು ಮದಪೆರ ಬಲ್ಲಿ ಅಕ್ಲಗೈತ ವಿಷಯ ಗೊತ್ತು ಬೋರ್ಡು ಪಂಡದು ಈ ಪೂರ ಕಾರ್ಯಕ್ರಮ ಅಂಚನೆ ಈ ಆಸರೆ ಫೌಂಡೇಶನ್ ದಕುಲು ಆಸರೆ ದ ಒಂಜಿ ಕಾರ್ಯಕ್ರಮ ಅಕುಲು ಬೇತೆ ಬೇತೆ ಕಾರ್ಯಕ್ರಮಗಳು ವಿದ್ಯಾರ್ಥಿನಕ್ಲಿಗೆ ವಿದ್ಯಾರ್ಥಿ ವೇತನ ಆಯುರ್ದ ಬೊಕ್ಕ ಆರೋಗ್ಯದ ದೃಷ್ಟಿಗೆ ಮಾತಾ ಸಹಾಯ ಮಲ್ಪುನ ಚಿತ್ತಿನ ಮಾತ ಸಮಾಜಮುಖಿ ಕಾರ್ಯಕ್ರಮ ಮಲ್ತೊಂದುಲ್ಲೇರ ದುಂಬದ ಕಾಲೋಡು ಜನಕ್ಕುಲ್ನ ಸೀಕ್ ಮಸ್ತ್ ಕಡಿಮೆ ಎತ್ತಂಡೆ ಏಪಲ ನಮ್ಮ ಪ್ರಕೃತಿದ ಒಟ್ಟಿಗೆನೆ ಸೇರೊಂದಿತ್ತ ಈ ಕೆಸರ್ದ ಕಂಡೋಡು ಏತ್ ಐಟ್ ವಿಶೇಷವಾಯಿನ ಮರ್ದದ ಗುಣ ಉಂಡ ಗೊತ್ತುಜಿ ಚರ್ಮದ ಸೀಕೆ ಇತ್ತಿಜಿ ಎಂಕುಲ್ಲ ಇಲ್ಲಿ ಪುನಗ ಈ ಕೆಸರದ ವಾಸನದ ಮಣ್ಣಡೆ ಎಂಕಲ್ ಮಲ್ಲಾತೀನಿ ಕಾಲಕ್ರಮೇಣ ಇನಿತ್ತ ಜೋಕುಲೆಗೆ ಹಿಡ್ದು
ಮಸ್ತ್ ದೂರ ಆತೀರ ಅಂಡ ಆಸರೆ ಫೌಂಡೇಶನ್ ದಕ್ಕಲು ಈ ಜೋಕುಲಿಗೆ ಈ ಕೆಸರದ ಒಂಜಿ ವಾಸನೆದ ಗುಣಬರುಡು ಪಂಪಿನಗೋಸ್ಕರ ಈ ಕಾರ್ಯಕ್ರಮನು ಭಾಳ ಎಡ್ಡೆ ರೀತಿಡು ಒಂಜಿ ಆಯೋಜನೆ ಮಲ್ತದೇರು ಅಂಚಾದ ಪ್ರಥಮವಾದ ಈ ಆಸರೆ ಸೇವಾ ಫೌಂಡೇಶನ್ದ ಅಧ್ಯಕ್ಷರಿಗಳ ಪೂರ ಪದಾಧಿಕಾರಿಗಳಿಗಳ ಅಭಿನಂದನೆಗಳನ್ನೇ ಸಲ್ಲಿಸಾವಂದಿಲ್ಲ. ನಮ್ಮ ಪುಟ್ಟನಗ ಅರ್ಜಿ ಪಾಡ್ದು ನಮ್ಮ ಏರ್ಲ ಅಂದುವೆ ಜಾತಿ ಇಂದುವೆ ಧರ್ಮ ಅಂದುವೆ ಭಾಷೆ ದಾಯ ಪುಟ್ಟೋಡು ಒಂದು ಅರ್ಜಿ ಪಾಡ್ದು ಪುಟ್ಟನಕ್ಲಿ ಏರ್ಲ ಇಜ್ಜಿ ದೇವರನಕ್ಕೆ ಜನ್ಮ ಕೊಡ್ತನ ಜನ್ಮವನ್ನು ಸಾರ್ಥಕ ಮಲ್ಪ ನಮ್ಮ ಕರ್ತವ್ಯ. ವಾ ಜಾತಿ ಧರ್ಮ ಭಾಷೆ ಪುಟ್ಟದನ ಆ ಜಾತಿ ಧರ್ಮ ಧಾರ್ಮಿಕ ಚೌಕಟ್ಟಿನ ಅರ್ಥ ಮಾತ್ರ ಬದುಕುನೇ ಧರ್ಮ ಪಂಡ ನಾವು ಅರ್ಥ ಮಾಡ್ತಂದು ಐತ ಒಟ್ಟಿಗೆ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ರೂಢಿಸೋಣ. ಇನ್ನಿತ್ತ ಕಾಲಸ್ಥಿತಿಗೆ ಅನುಗುಣವಾದ ನಮ್ಮ ದಾನ ಮಾತ ಮಲ್ಪುಡ ಇನ್ನು ಆ ಕರ್ಮನು ಮಲ್ತೊಂದು ಒಂದಿಪ್ಪನ ಕಾಲುಡು ಬಹುಶಃ ನಮ್ಮ ಮಾತ ಒಂಜಪ್ಪೆ ಜೋಕ್ಲೆಕ್ಕ ನಮ್ಮ ಒಟ್ಟಾದ ಬದುಕುಗ ನಮ್ಮ ಒಟ್ಟಾದ ಸಮಾಜಗಳು ಇಪ್ಪುಗ ನಮ್ಮ ಮಿಗಿಪಲೆಯಾದ ಬದುಕೊಂದು ಇಪ್ಪುಗ ನಮ್ಮ ಮಧ್ಯೆ ಕಂಟಿನ್ಯೂಂಚಿನ ಕೆಲಸ ಮಲ್ಪಂದೆ ಪ್ರೀತಿ ವಿಶ್ವಾಸದ ಬದುಕಿಗೆ ನಮ್ಮ ಹೆಚ್ಚು ಅರ್ಹತೆ ಕೊರ್ಪಂಜ ಕಾರ್ಯಕ್ರಮ ಈ ಖಂಡದ ಈ ಒಂದು ಕೆಸರದ ಕೂಟದ ಒಂದು ಕಾರ್ಯಕ್ರಮ ನಮ್ಮ ಮಾತೆರ್ಲ ಒಟ್ಟಾದ ಎಂಚ ಕಂಡೋಡು ಗೊಬ್ಬುವನ ಅವೇ ರೀತಿಯ ಸಮಾಜೋಡ್ಲ ನಮ್ಮ ಪ್ರೀತಿ ನಲ್ತೊಂದು ತೆಲ್ತೊಂದು ಗೊಬ್ಬೊಂದಿಪ್ಪುಗ ಪನ್ನ ಪಾತ್ರೆಗೆ ದೇವೆರ್ಲ ನಂಗೆ ಅಪ್ಪೆಲ್ಲ ನಂಗೆ ಸರಿಯಾದ ಆಶೀರ್ವಾದ ಕೊರಡು ಬಲ್ಲ ಪಾತ್ರ ಬಂದ ಪಾತ್ರ ಮುಕ್ತಾಯ ಮಲ್ಪೆ. ಬಿರ್ವಿರೆ ಸಮಾಜದ ಒಟ್ಟುಗಾದ ಮಾತ್ರ ಬಿಜೆಪಿದಕ್ಲಿಗೆ ನಾರಾಯಣಗುರುನ ನೆಂಪಾಂಡು ನಾರಾಯಣಗುರು ಸರ್ಕಲ್ನ ಸರಿಯಾದ ತೂವ ನೆರೆ ಮುಕ್ಲೆಡ್ದು ಸಾಧ್ಯ ಆತಜೆಂದು ಬಿರ್ವಿರೆ ಕುಡ್ಲದ ತಾಪಕೆರು ಉದಯ ಪೂಜಾರಿ ಎವರ ತೋಜಾದೆರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾ ಓಟದ ಪೊರ್ತುಡು ರೋಡ್ ಶೋ ಸುರುಮಲ್ತಿನ ಕುಡ್ಲದ ನಾರಾಯಣಗುರು ಸರ್ಕಲ್ ಬಗ್ಗೆ ಇತ್ತ ಪಿರಸೊರ ಲಕ್ಕಾದೆರ ಓಟದ ಪೊರ್ತುಡು ಓಟು ಬ್ಯಾಂಕ್ಗಾದ ಇತ್ತದ ಲೋಕಸಭಾ ಸದಸ್ಯರ ನಾಟಕ ಮಲ್ತರಂದ ಬಿರ್ವೇರೆ ಕುಡ್ಲದ ನಾಯಕರು ಜೋರುಡು ಸ್ವರ ಲಕ್ಕಾದೆರ ಬಿರ್ವೇರೆ ಸಮಾಜದ ಓಟು ಬ್ಯಾಂಕ್ಗಾದ ಮಾತ್ರ ನಾರಾಯಣಗುರುಕುಲು ನೆಂಪಾಯರ ಆಂಡ ಹಿಡ್ದು ಬೊಕ್ಕ ನಾರಾಯಣಗುರು ಸರ್ಕಲ್ನ ತೂವ ನೆರೆ ಮುಕ್ಲೆಡ್ದು ಸಾಧ್ಯ ಆತ ಜಾಂದ ಉದಯ ಪೂಜಾರಿ ಬಳ್ಳಲ್ ಭಾಗ್ ಏವ್ರ ತೋಜಾದೆರ ಗುರುಕ್ಲಿಗೆ ಮರ್ಯಾದೆ ಕೊರ್ಪನ ರೀತಿಡ್ ಸರ್ಕಲ್ನ ತೂವ ನೆರೆ ಒಂಜಿ ತಿಂಗೊಲ್ದ ಅವಕಾಶ ಕೊರ್ಕೊಂಡು ಈ ಬಗೆಟ್ ಟ್ವೀಟ್ ಅಭಿಯಾನ ನಡಪಾಂಡು ಸರ್ಕಲ್ದ ಎತ್ತದ ಸ್ಥಿತಿಯನ್ನು ವಿಡಿಯೋ ಮಲ್ತದ ಪ್ರಧಾನಿಗೆ ಎತ್ತವನ ಕೆಲಸ ಮಲ್ಪನೊಂದು ಉದಯ ಪೂಜಾರಿ ಪಂತೆರ ಲೋಕಸಭಾ ಸದಸ್ಯರ ಮಿತ್ತ ಏವ್ರಡು ಪಾತೆರ್ನ ಆರು ನಿಕ್ಲೆಡ್ದು ಸರ್ಕಲ್ ತೂವ ನೆರೆ ಆಯ್ಜಿಂಡ ಇಂಕ್ಲೆಗ್ ಬಿಡ್ದು ಕೊರ್ಲೆ ಬಿರ್ವೇರೆ ಕುಡ್ಲ ಹತ್ತನ ಗೋಕರ್ಣನಾಥ ದೇವಸ್ಥಾನದಿಂದನು ತೂವನೊಂದು ಜಾಗ್ರತೆ ಪಂತೆರ. ನೋಡಿ ನಾವು ಒಂದು ತಿಂಗಳು ನೋಡ್ತೇವೆ ನಾವು ಆದಮೇಲೆ ನಾವು ಮೋದಿಜಿ ಅವರಿಗೆ ಟ್ವೀಟ್ ಮಾಡ್ತೇವೆ ನಾವು ಮತ್ತು ಇದು ನೋಡಿ ಇವರಿಗೆ ಅದರದ್ದು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ನಮ್ಮ ಕುದ್ರೋಳಿ ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡಲಿ ನಮ್ಮ ಸಂಘ ಬಿರ್ವೇರ್ಕುಳ ಸಂಘಟನೆಗೆ ಇವರು ಹ್ಯಾಂಡ್ ಓವರ್ ಮಾಡಲಿ ನಾವು ಅದನ್ನು ಆ ಸರ್ಕಲ್ ಬಗ್ಗೆ ನಾವು ಇದು ಮಾಡ್ತೇವಲ್ಲ ಏನು ಬೇಕು ಅದಕ್ಕೆ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತೇವೆ ನಾವು ಖಂಡಿತ. ಅಂದರೆ ಏನಂತ ಗೊತ್ತಿಲ್ಲ ನೋಡಿ ಅವರಿಗೆ ಈಗ ಎಲೆಕ್ಷನ್ ಅಲ್ಲಿ ವಿನ್ ಆದಮೇಲೆ ಅವರಿಗೆ ಟೈಮ್ ಇಲ್ಲ ಕಾಣಬೇಕು. ಯಾಕಂದರೆ ಅದು ಎಲೆಕ್ಷನ್ ಯಾವಾಗ ಬರುತ್ತೆ ಆ ಸಂದರ್ಭದಲ್ಲಿ ಬಂದು ಎಲ್ಲ ರೀತಿ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಬೇಕಾದರೆ ಅದಕ್ಕೆ ಫುಲ್ ಲೈಟಿಂಗ್ ಮಾಡ್ತಾರೆ, ಅದಕ್ಕೆ ಎಂತ ಯಾವ ಥರ ಗಾರ್ಡನ್ ಇದು ಮಾಡಬೇಕು ಡೆಕೋರೇಷನ್ ಮಾಡಬೇಕು ಮಾಡ್ತಾರೆ. ಆದರೆ ಈಗ ಎಲೆಕ್ಷನ್ ಆದ ನಂತರ ಒಮ್ಮೆ ಆದರೆ ಆ ಜಾಗಕ್ಕೆ ಹೋಗಿ ಭೇಟಿ ನೀಡಿದ್ದಾರೆ ಅವರು ಹೇಳಿ. ಖಂಡಿತ ಹಾಗೇ ಅನಿಸ್ತಾ ಇದೆ. ಯಾಕಂದರೆ ಖಾಲಿ ಈ ಬಿಲ್ಲವ ಸಮಾಜದವರ ಖಾಲಿ ಅವರ ಯಾಕಂದರೆ ಆ ಬಿಲ್ಲವ ಸಮಾಜ ವೋಟಿಂಗ್ ಜಾಸ್ತಿ ಇದೆ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ನಾರಾಯಣಗುರಿಗೆ ಮಾಲೆ ಅರ್ಪಣೆ ಮಾಡುವ ರೀತಿ ಮಾಡಿದ್ದಾರೆ. ಆದರೆ ಇದು ಖಂಡಿತ ಮೋದಿಜಿ ಅವರಿಗೆ ಏನು ಇದರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅವರಿಗೆ. ಇದು ಮಾಡಿದ್ದು ಖಾಲಿ ನಮ್ಮ ಇಲ್ಲಿ ಮಂಗಳೂರ MP ಯಾರಿದ್ದಾರೆ ಅವರೇ ಆ ಥರ ಒಂದು ಏನೋ ಡ್ರಾಮಾ ಮಾಡಿದ ಥರ ಆಗಿದೆ ನಮಗೆ. ಇಲ್ಲ ನಾವು ಇದೇ ಪರಿಸ್ಥಿತಿ ಈ ಥರವೇ ಕಂಟಿನ್ಯೂ ಆದರೆ ನಾವು ಖಂಡಿತ ಅದರದ್ದು ಏನು ವೀಡಿಯೋಸ್ ಎಲ್ಲ ನಾವೇನು ಕಲೆಕ್ಟ್ ಮಾಡಿದ್ದೇವೆ ಅದು ಖಂಡಿತ ನಾವು ಮೋದಿಜಿ ಅವರಿಗೆ ನಾವು ತಲುಪಿಸ್ತೇವೆ ಅಷ್ಟೇ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.